எல்லாரும் ஒரு பிரச்சாரத்தில் ஒரு விஷயம் வந்து நல்ல கேட்டுள்ளாங்க வாட்ஸ்அப் ರಂಗಕ್ಕೆ ಎಲ್ಲ ಕಂಡುಕೊಳ್ಳಾರು ಇದರ ವಿವರವಾಯಿತು ನನಗೆ ಫಾರೂಕುಲ್ಲಾ ಚಲೋ ಅಧ್ಯಕ್ಷರು ಪಕ್ಕ ಬರಿ ಹೆಚ್ಚು ನಾನು ಗಂಡ ಪಕ್ಕ ಬರಿ ನೆನಪಾಡ್ರೆ ವಕ್ಫ್ ನಂಗೆ ಚಂದ ಸಾಮಾನು ವಕ್ಫ್ ಚಂದ ಕರ್ನಾಟಕ ರಾಜ್ಯದಲ್ಲಿ ವಕ್ಫ್ ಎಲ್ಲರೂ ತೆಲ್ಲಿ ಕಾದುಕೊಂಡು ಮಕ್ಕಳ ತೆಲ್ಲ ಮಂಡಳಿಗಳು ಈ ವಕ್ಫ್ ಚಂದ ಸಾಮಾನು ಭಾರಿ ರೆಸ್ಪೆಕ್ಟ್ ಬೇಕು ಮುಸ್ಲಿಂ ಸಮುದಾಯಕ್ಕೆ ಕಾರಣ ವಕ್ಫ್ ಚಂದ ಸಾಮಾನಿಗೆ ನಗರ ಧಾರ್ಮಿಕ ಲೆವೆಲ್ വെച്ചിട്ട് നമുക്ക് എല്ലാവർക്കും ഒരു ನಂಗೆ ಆಶ್ರಯ ತಂಡೋ ನಂಗೆ ಬ್ಯಾಕ್ ಗ್ರೌಂಡ್ ನಿಂತರೆ ನಂಗೆ ಇಂದ್ರ ಔಷಧಿ ಅದರೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಂಡೋ ಅದಕ್ಕೆ ಚಲೋ ವಕ್ಫ್ ಚಂದ್ರು ವಕ್ಫ್ ಬೋರ್ಡ್ ಚಂದ್ರು ಬ್ಯಾಂಗ್ಳೂರ್ ಕರ್ನಾಟಕದಲ್ಲಿ ಎಲ್ಲರಿಗೂ ಸಂದರ್ಭ ಬಿಟ್ಟು ನಮಗೆ ಬ್ಯಾಂಗ್ಳೂರ್ ಉಂಟು ಕೂಡ ಇತ್ತೀಚಿನ ನಾಲ್ಕಲೇ ಕೊರಿಯ ನಾಲ್ಕಲೇ ಚೆಮ್ಮೆ ಟೈಮ್ ಇದ್ದ ಬಂಡೆ ಉಲ್ಲಾತೆ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ഖദ്ദസല്ലാഹു തആല സിറഹുൽ അസീസ് തങ്ങളെ ഊടെ ആಡಳಿತ പണ്ടേ പിന്നമേ നടന്നുകൊണ്ട് പണ്ടതായിട്ട് ഹാജി യുകെ ഇബ്രാഹിം മർഹൂം ഹാജി യുകെ ഇബ്രാഹിം അല്ലാഹു സ്വർഗ്ഗത്തോ പടി കൊടുക്കട്ടെ 35 വർഷം ആಡಳಿತ നടപ്പാക്കി അതുപോലെ ಅದರ പിന്നമേ ಕನಸುರು ಮಾಡಾಕ 8 ವರ್ಷದಿಂದ 5 ವರ್ಷದಿಂದ 3 ವರ್ಷದಿಂದ ಆಡಳಿತ ನಡೆಪಾಕಿದ್ರು ಅದರ ಪಿನ್ನ ಬಂದ ಅವರ ಅವಸ್ಥೆ ಇದ್ದಿದ್ರೆ ನನ್ನ ಇಂಟಿಗೆ ಗಂಡಾಂತರ ಬರಬೇಕಿತ್ತು ಅಲೆಕಲ ಹಂಸ ಚುನಾವ್ ಆ 5 ವರ್ಷದಲ್ಲಿ ನಾವು ಎಲ್ಲರೂ ತಿಂಗಾಕುಗಳಿಂದ 5 ವರ್ಷದ ಆಯ ಪರಿಸ್ಥಿತಿ ಎಲ್ಲರಿಗೂ ಬಿಡಿಂಡು ಎವಡ್ತೋ ಬಿಡಿಂಡು ಚಂದಂಡೆ ಹಿಂಗೆ ಅವರ ಅಂಡರ್ ಕಿತಾಬ್ ವಿಷಯದಲ್ಲಿ ಚೇಂಜ್ ಕೊಮ್ಮಂತೆ ಆ ಕಿತಾಬ್ ರಿಜಿಸ್ಟರ್ ವಿಷಯದಲ್ಲಿ ಚೇಂಜ್ ಕೊಮ್ಮಂತೆ ಆ ರಿಜಿಸ್ಟರ್ ನಮ್ಮ ಒಪ್ಪಂದಕ್ಕೆ ஒரு 7 பள்ளிக்கு சம்பளம் கொடுத்தா மாதிரி ಪರಿಸ್ಥಿತಿ ಚಿಂತಾಜನಕಪ್ಪ ಕೂಡ நாங்க எல்லாரும் தூக்கி வந்து கம்ப்ளைண்ட் கொடுக்கும்போது ஒரு ஆளு நம்மள கம்ப்ளைண்ட் எடுக்காம கேராக்காம நாங்க சம்பளத்தை நம்ம கூட கொடுத்துறோம் ಅದೆಲ್ಲ ಯಾವತ್ತೇಕೈತಿ ಉಸ್ತಾದ್ ಮಾರ್ ಏದೋ ಅವ್ರ ಫಂಕ್ಷನ್ ಕಟ್ತಾ ಚಂದ್ರಕ್ಕಿಂತ ಫಂಕ್ಷನ್ ಗೂ ಕಟ್ತಾ ಮಾರೆ ನಂಗಲ ಇಂಡಿ ಎಸ್ಕೆಎಸ್ ಸಬ್ರ ಉಸ್ತಾದ್ ಮೇಲೆ ಗುರ್ತಾಗಿ ಇನ್ನೈತಿಕ್ರೆ ಕಾರಣದಿಂದ ಚಂದ ಅಲ್ಲಾಹ್ ಅಂಕೊಡ ನಾವು ನಂಗೆ ಕೊಡ್ಕೊಂಡು ಅಲ್ಲಾಹ್ ಒಂದು ದೀರ್ಘ ಆಯುಷ್ಯ ಆಫಿಯತ್ ಕಾರಣ ನಂಗೆ ಅಂಡುತ್ತೋರು ಕಾಲಿಗೆ ಉಸ್ತಾದ್ ಮಾರ್ ಒಳ್ಳೆ ಎಂದು ಬ್ಯಾರ್ಚಿದೆ ನಂಗೆ ಕೊಡು ತಿರುಗಾಟಿದ ನಂಗೆ ಇನ್ನೈತಿಕ್ಕಿದೆ ಇನ್ಶಾ ಅಲ್ಲಾಹ್ ಅದರಕೊಂಡ ಖೈರ್ ಅಲ್ಹಮ್ದುಲಿಲ್ಲಾಹ್ ನನ್ನ ಪಲ್ಲಿಲಿ ಜುಮಾ ಇತ್ತು ನಿಶ್ಚಯ 5 ವರ್ಷಗಳಿಂದ 6 ವರ್ಷ ನಮ್ಮ ತೊಡಗಿ ಅದೇ ತೀನ್ ತೈತಾಯಿಬಿಟ್ಟಿದ್ರು ಉರುಸಾವರು ಮೇಲಂಗೇಡಿ ರಾಯತಿನ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ഖദ്ദസല്ലാഹು തആല ಸಿರಹುಲ್ ಅಜೀಜ್ ತಂಗ ಉಳ್ಳೆ ಜಾಗೆಲೆ ಉರುಸಾ ಮತ್ತು ಮೊಹಿದ್ದೀನ್ ಜುಮಾ ಮಸೀದ್ ಮೇಲಂಗೇಡಿ ಪಲ್ಲಿಗೆ ಓರ್ ಒಟ್ಟ ವಾರಂಟಿ ಲೆಟರ್ ಇದೆ ಬ್ಯಾಜ್ ಕೂಡ ಕೊಡ್ತಾ ಮತ್ತೆ ಪರಿಸ್ಥಿತಿ ನಂಗೆ ಕೂಡ ಬಂದ್ರೆ ನಮ್ಗೆ ಚಲೋಕು ಬಾರಿ ದರ್ದ ಅವರಿಗೆ ಚಲೋದು ಮನಸ್ಸಾಕೊಂಡ ಅದು ನನ್ನ ಸಹಿತಿದೆ ಎಲ್ಲ ಐಟಮ್ಗಳು 5 ವರ್ಷದ ಭರ್ತಿಯವರು ಕಟ್ಟಿದ ಅದು ಮೇಯಾವಾದ ಅಂದ್ರೆ 6 ವರ್ಷ ಭರ್ತಿಯಾಗಿದೆ ಅಧಿಕಾರ ಬಿಟ್ಟುಕೊಟ್ಟು ಮತ್ತೆ ಏನಾರು ಗ್ರೂಪ್ ಬಂದಾರೆ ಆ ಎಂಗು ಈ 6 ಇದ್ರ ಮುನ್ನಲ್ ಕಂಟೆಸ್ಟ್ ಹಾಕಿರಿ 5 ವರ್ಷದಲ್ಲಿ ಹಂಗ 6 ಪೈತಿ ನಂಗಲ ದರ್ಕ ತಗೊಂಬೈತಿ ಗವರ್ನಮೆಂಟ್ ಆಡಳಿತ ಬರೋಣ ಚಂತ ಓರ್ ಮೆಂಬರ್ ವರೆ ಪೈತಿ ಕರ್ನಾಟಕ ರಾಜ್ಯ ಸರ್ಕಾರದ ಟಾವಟ್ಟು ಅಥವಾ ವಕ್ಫ್ ಟಾವಟ್ಟು ಆರು ಚಂದಿಲ್ಲ ಈ ಪರಿಸ್ಥಿತಿ ಬಂದ ನಾವು ಕೂಡ ಕಮಿಟಿ ಐತಿ ಪುದ್ಯ ಕಮಿಟಿ ಐತಿ ಲಾಸ್ಟ್ ಗೆ ನಂಗೆ ಒಬ್ಬ ಆವಾದ ಐತೆ ಪಪ್ಪೈ ಪಲ್ಲಿ ತೆಗೆಸಿದ ಮೀಟಿಂಗ್ ಹಾಕಿದ್ದು ಬಂತೆ ವಾಪಸ್ ಕೂಡ ಮೀಟಿಂಗ್ ಆಗಿದೆ ಹೆಚ್ಚಿದ ಬಂದಿಂದ ಹಾಕ್ಯಾರ ಎಲ್ಲ ಹಾಕ್ಯಾರ ಅವ್ರ ಮೆಂಬರ್ ಯಾರುಂಡು ವಕ್ಫುರಂ ಉಲಮಾ ಹಾಕಲು ಉಮರ ಹಾಕಲು ರಾಜಕೀಯ ಲೀಡರ್ ಮಾರು ಎಲ್ಲರೂ ಒಟ್ಟಿಗೆ ಮೀಟಿಂಗ್ ಆಗಿದೆ ಚೆನ್ನಾರೆ ಅವರ ಮೆಂಬರ್ ಯಾರ ಆರುದುಂಡು ಅವ್ರ ಆಗಲೇ ನಿಪ್ಪಾಟಿದೆ ನಂಗೆ ತೀರ್ಥ ಪಂಡ ಚೌಕ ಅವ್ರದ್ದು ಅಬ್ದುಲ್ ರಶೀದ್ ಅಪ್ಪ ವಕ್ಫುರ ಪ್ರೆಸಿಡೆಂಟ್ ಐತಿದ್ರೆ SMR ಅಬ್ದುಲ್ ರಶೀದ್ അതുപോലെ സാഫി സാഹിബ് അവിടെ ഇന്നാറ് കൂടെയൊക്കെ പറ്റില്ല ചെമ്മ ബ്യൂട്ടി കാജർ എന്ത് എല്ലാവരോട് തീരുമാനാക്കിയത് ആർക്കവിടെ ಮೆಂಬರ್ ಯಾರ ಬೇಡ ಖಂಡಿತ ಬೈತವಡೆ ಅಧಿಕಾರ ಹಿಡ್ಕೊಂಡು ನೋಕಮ್ಮ ಅಲ್ಹಮ್ದುಲಿಲ್ಲಾಹ್ ಅವರ ರಶೀದ್ ಅಬ್ದುಲ್ ರಶೀದ್ ನೇತೃತ್ವದಲ್ಲಿ ನನ್ನ ಹಾಜಿ ಅಬ್ದುಲ್ ರಶೀದ್ ನೇತೃತ್ವದಲ್ಲಿ ಇದಿರ್ತಾರ ಮೆಂಬರ್ ಇದ್ದವಡೆ ಎಲ್ಲ ತೀರ್ಮಾನ ಆಗಿದ್ದು ಪೋಯಾರೆ ವಿದ್ಯಾನ ಸಭೆಗೆ ನಮ್ಮ ಸೇಖುನ ಕೂಡತಂಗಲೆ ಮಾಸಿಗೆ ಡಪ್ಪಲು ಕೂಡೆ ಬಂದೆ ಟಿಕೆ ಪದಾರ್ಪಣೆ ಆಗಿದೆ ರಶೀದ್ ಆತ ಹೆಚ್ಚಿನ ಜೋಲವನ್ನು ಇಷ್ಟಪಟ್ಟು ನಾನು ಇಂದಿಗೆ ವಾಪಸ್ ನಿಮಗೆ ಓರ್ ಮಾತ್ರ ಜನ ಹೆಂಗೆ ಎನಿ ಬಂಡ ವಿಷಯದಲ್ಲಿ ನಾನು ಇಂದ್ರ ಚೋಲ ನಿಮಗೆ ಬಿಡಿ ಹೋಗಿ ಅಪ್ಪ ಇದೆಲ್ಲ ಐತಿ ಹೆಚ್ಚಾರಿ ಚಂದದಲ್ಲಿ ಮಾಶಾಲ ನಡ್ಕರೆ ಕೆಲ ಕಷ್ಟಮ ನಷ್ಟಮ ಸಂಬಳ ಯಾರೋ ಗೋಡಿ ಅವರು ಕೊಡುಕೂರತ್ತಿಲ್ಲ ಯಾರೋ ಗೋಡಿ ಅವರು ಕೊಡುಕೂರು ಚಂದದಲ್ಲುಂಡು ഒരു വിഷയമില്ല ഈ 5 വർഷത്തിലെ എല്ലാ ನನ್ನ ಹಿರಿಯ ಮನಿಗೆ ಆಲೋಚನೆ ಹಾಕೋರು ಈ 5 ವರ್ಷದಲ್ಲಿ ಆಗಿ ಪಣಿಂದ್ರೆ ಕೇಟೆಂಡೆಂಗೆ 3 ಬಾಟ ಬೇಕು ಗವರ್ನಮೆಂಟ್ ಬೇಚನಾರೆ അങ്ങനെ ಆಡಳಿತ ಸಮಯ അങ്ങനെ ಅವರು ಕತ್ತರಾರೆ ಲೂಟಿ ಹಾಕ್ರಾರೆ ಅದಾಕ್ರಾರೆ ಇದಾಕ್ರಾರೆ ನೀವು അങ്ങനെ ಆಡಳಿತ ನಮ್ಗೂ ಬೇಡ ಅಂಕು ಬೇಡ ಅದು ಗವರ್ನಮೆಂಟ್ ಹೇಳ್ಕೊಂಡು ಸುಬ್ಹಾನಲ್ಲಾಹ್ ನೀವು ಆಲೋಚನೆ ಹಾಕೋರು ಇಂಡೆ ತೋಳು ಮದರಿ ತಂಗಲವರಿಗೆ ಓರ ಕಂಡ ಓರ ಆಫೀಸರ್
ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಮತ್ತೆ ಏ ಕಾರ್ಮಿಕರು ಮುಂದೆ ಅವ್ರಿಗೆ ಬಿಟ್ಟದಿಲ್ಲ ಚಲೋ ನಾನು ಇಷ್ಟಪಟ್ರೆ ಪ್ರಯತ್ನ ಚೆನ್ನ ಹಾಕಿರೋದು ಐತಿಲ್ಲ ಇಪ್ಪ ಮುಂಜಾನೆ ಗಂಟೆ ಬಿಜೆಪಿ ಗೌರ್ಮೆಂಟ್ ಅಂದ್ರೆ ಗೌರ್ಮೆಂಟ್ ನಂಗೆ ದೂರಿದ ಕಾರಿಲ್ಲ ನನಗೆ ಉಲಮಾಕಲ ದೂರಿದ ಕಾರಿಲ್ಲ ನನಗೆ ಉಮರಾಕಲ ದೂರಿದ್ದು ನಂಗೆ ಕಾರಿಲ್ಲ ಎಲ್ಲ ಉಮರಾಕುಮಾರು ನಲ್ಲಗಮೆ ಎಲ್ಲ ಉಲಮಾಕಲು ನಲ್ಲಗಮೆ ಕೇವಲ ಚಿಲ್ಲರಿ ஒரு கொரிய ஆளும் ஒரு ராஜ்யத்தை கொரிய புடாரி மாறு ராஜ்யக்கு இப்ப பிஜேபி ராஜ்யத்தை கொரிய புடாரி மாறு ಈ ಕುತ್ತಿ ಬಿಜೆಪಿ ಹೊರಟ ಪೈತೆ ಡೈರೆಕ್ಟ್ ಪ್ರತಿನಿಧಿ சொல்லிட்டே இருக்காங்க இங்கಂತ இந்த விஷயம் நம்ம ಸೌಖ್ಯ ಅಂತಲ್ಲ ನಿಂಕೆ ஒரு ಸಂಘಟನೆ ஒரு ಪರಿಯಾಲ ಎಲ್ಲರೂ ನಾನು ಇಷ್ಟಪಟ್ಟೆ ಚಲೋ ಎಲ್ಲ ನಿಂಕೆ ನನಗೆ ಪರಿಸ್ಥಿತಿ ಅಮೌಂಟ್ ಚೊಲ್ತೆ ಬೈತಾ ಮತ್ತು ನಮ್ಮ ಬೈತದೆ ಕೊಡ್ತಾರೆ ಕೊಡ್ತಾ ಬಂದಿದ್ರೆ ಒಪ್ಪರಂಗ ಬಿಡಂಡು ನನ್ನ ಕೂಡ ಸ್ಟೇ ಹಾಕೋಕ್ಕಾಗಲ್ಲ ಕಾರಣ ಈ ವಿಷಯ ಕೋರ್ಟ್ ಉಂಟು ಕೋರ್ಟ್ಲಿಕ್ಕೆ ಮತ್ತು ಅಂಕಿಂದ ಹಾಕೋಕ್ಕಾಗಲ್ಲ ಮತ್ತು ಉದ್ಯೋಗ ಐಡಿಯಾ ಕೊಡ್ತಿತ್ತು ಜೆಂಡಾ ಮತ್ತೆ ಸ್ಟೇ ತೊಗೊಂಬಂದಾರೆ ಹೆಂಗಣ ಚಿನ್ನಂಡೆ ಹಿಂಗೆ ಊರ 1 ಕೋಟಿ 7 ಲಕ್ಷ ರೂಪಾಯಿಂದ ವರ್ಷದಲ್ಲಿ ಕೆಟ್ಟವನು ಉಂಟು ಅದು ಕೆಟ್ಟೋಗಿ ನಗಲಕೊಂಡು ಸಾಧ್ಯ ಇಲ್ಲ ನಂಗೆ ಕೆಟ್ಟರೂ ಇಲ್ಲ പിന്നെ എത്ര ഞങ്ങളെ കൊണ്ട് താക്കത്തുണ്ടോ അത്ര കെട്ടായിട്ടുണ്ട് അബ്ദുൾ റസീൽ ഹാജി എത്ര മാപ്പത്തി മീറ്റിംഗ് ആക്കിയിട്ടവിടെ ബാംഗ്ലൂരിൽ മീറ്റിംഗ് ആക്കിയതാക്കി തീരുമാനം ആക്കിയത് കല്യാണത്തിനാൽ ಕೂಡ ಅವರಿಗೆ ಪೈಸೆ ಕಟ್ಟಿದ್ರು ಏದು ನನ್ನ ಕೇರಾಕ ಮರಿಪುರ ಪುದ್ಯರ ಸೇದೆಗಳ ಬಿಸಿನೆಸ್ ಎಡ್ಕೊಂಡು ಬಂದರೆ ಆ ಕಾಸ್ ಕೆಟ್ಟ ಸಭೆಗಳು ಊರ ಇದು ಗವರ್ನಮೆಂಟ್ ಆಡಳಿತ ನಡ್ಪಾಡ್ರೆ ಊರ ಬೇರೆ ಅವ್ರ ನಡುವೆ ಅವಶ್ಯಕ ಆಫೀಸರ್ ಬಂದು ನಡ್ಪಾಡ್ರೆ ಚೊಲ್ತೊಂಟು ಕಲ್ಯಾಣ ವಾರ್ತೆಗೆ ಒಂದು ಲೆಟರ್ ಬಂದರು జెండదాల్ ముందలో ఇబ్రాహిం చిన్నాలే అయితే ನನ್ನ ದುಶ್ಮನ್ ಅಲ್ಲ ನಾ ಚೊಲ್ಲ ಇಬ್ರಾಹಿಂ ನನ್ನ ದುಶ್ಮನ್ ಅಲ್ಲ ಡಿಪಾರ್ಟ್ಮೆಂಟ್ ವಲ್ಲ ಆವಲ್ಲ ನನ್ನ ಕೂಡಿದ ರಚನೆ ಮದನ್ ತಗೊಂಡು ಬಿರ್ಸೈತಿದ್ರು ಮದನ್ ತಗೊಂಡು ಬಿರ್ಸ ನಂಗೆ ಉಳ್ಳಾlte ಮದನ್ ತಂಗ ಅವ್ರ ಅಂಡಕ ಆ ಜಾಗದಲ್ಲಿ ಹೋಗ್ತಮ್ಮ ಸೌದಿ ಅರಬಿ ಕಂಟ್ರಿ ಬಂದು ಎತ್ತಿರ ಉಳ್ಳಾಲ್ತೆಗೆ ಆ ಅಂಡ ಏಕೊಂಬಂದು ಎತ್ತರಮ ಆಯಿರಲ್ಲ ಲಾಕಾಲ್ ಮಾರು ದೀನಿ ಅಯಲ ಅಂಡರ್ಲ ಎತ್ತಿಗೆ ಫಟ್ಸಿಕ್ಕಿದೆ ಊರದೆಚ್ಚ ಎಲ್ಲ 90% ಆಲ್ಮಾರು ಮದನ್ ತಂಗಲೇ ஒரு பைசாக்கு சம்பளத்துல ஏத்திக்கிறது நாங்கள தீர்ப்படிச்சு சொல்ற அங்கன்ட்டு மதன் தங்களோட உரைக்கு இங்க ஆபீசர்ஸ் கட்டுற சொல்ல லெட்டர் கொடுத்து முன்னாடி பேரப்பையாரு நாளை சிவைக்கு இன்ஷா அல்லாஹ் நான் அடுத்துறங்க எடுப்ப கோடிக்கு பண்டாரம் சொல்றாரு ಚಂಗಾಯಿ ಮಾರೆ ಹಿರಿಯಂಗ ನಂಗೆ ಇತರ ಮನಸ್ಸಿಲಾಕೋನು ನಂಗೆ ಎಲ್ಲಾರೋಡ ಉಲ್ಲಾವದಲ್ಲಿ ಜೀವಿಸಿದ್ದೆ ನಂಗೆ ಇತರ ಎಲ್ಲ ಆಲೋಚನೆ ಹಾಕೊಂಡು ಮದನ್ ತಗೊಂಡು ಉಲ್ಲಾವದಲ್ಲಿ ಇತರ ಬೇರಿಕೋ ಕಾರಣ ನನಗೆ ಸೈಯದ್ ಮೊಹಮ್ಮದ್ ಶರೀಫ್ ಮದನಿ ಕದ್ದಸಲ್ಲಾಹು ತಾಲಾ ತಂಗಲ ಸಿರೌಲ್ ಅಜೀಜ್ ತಂಗಲ ಚಂದೈತಿದ್ರು ಆ ಮದನ್ ತಂಗಲ ಜಾಗಲೇ ಉಲ್ಲಾಲ ರಾಯತ ಹಾಲ್ಮಾರ ಹತ್ತು ಬೆಟ್ಟಂಗ ಅದ್ರ ಆಡಳಿತ ನಡಪಾಟ ಮಾರೆ ನಿಂಗ ಕೊಂಬೈತೆ ಅವಡಿ ಕೊಂಬೈತೆ ನೀವು ಅಲ್ಲಾಹು ಬಿಡುವ ಮದನ್ ತಂಗ ಬಿಡುವ ನಿಂಗಲೇ ಆರು ಆಲೋಚನೆ ಹಾಕೋರು ಈ ಲೆಟರ್ ಕೊಂಬೈತೆ 6 ಕಂಟೆಸ್ಟ್ ಆಗಿದ್ದಾರೆ 6 ಇದಾಕಿದ್ದಾರೆ ಇನ್ಶಾ ಅಲ್ಲಾಹ್ ಆಯ್ತರ ಬೇಗ ನಿಮಗೆ ನಂಗೆ ಇಂದು ತೋರು ಸಾಪ ಬೆಚ್ಚಿಲ್ಲ ನಕ್ಕಿಂದು ಬಾರಿ ಬೇಜಾರುಂಟು ಕಾರಣ ಇಂದ್ರೆ ಇಂಡ ಸಭೆ ಕೊಡಲ್ಲಂತ ಫೋನ್ ಆಗಿಸತ್ತೆ ಏ ಇಬ್ರಾಹಿಂ ಬೇರಂತ ಫೋನ್ ಹಾಕಿದ್ದೆ ನಾಳೆ ಕಾಯಿಲೆ ಅವರಿಗೆ ಬಂಡು ಬರ ಊರ್ದ ಪೊಸಿಷನ್ ಉಂಟು ನಾನಾಯಿರೋಡು ಚೆನ್ನ ಊರೇ ಕಾಯಿಲೆ ಬರ್ನೋ ಕಾಯಿಲೆ ಸೊತ್ತಿಂದು ಅಲ್ಲ ಇದು ಉಲ್ಲಾಲ್ತಂಗಲ ಸೊತ್ತು ಉಲ್ಲಾಲ್ತಂಗಲ ಮದನ್ ತಂಗ ಉಲ್ಲಾಲ್ತಂಗೆ ಹತ್ತು ಬೆಟ್ಟಲ್ಲ ಮದನ್ ತಂಗ ಊರ ಆಫೀಸರ್ ಆ ಜಾಗದಲ್ಲಿ ಪಾಠ ಸೊತ್ತುಂಟು ನಾನಾಯಿರೋಟ ಓದಾಗಿ ಅಪ್ಪ അതുകൊണ്ട് നാണികളോട് ഞങ്ങളെല്ലാ ഹിന്ദി ആൾമാരും ഉമ്മാക്കന്മാർക്കും മനസ്സിലാക്കും ഞങ്ങളെ പുതിയ സംഘടന പുതിയ ചെറിയ ആലിമീനോ പുതിയ സംഘടന ഭാരതാർ മൊത്തം ബാംഗ്ലൂർക്ക് 2-3 ബിജെപി പുടാരി അത് ബിജെപി ഞങ്ങൾക്ക് ആറിനായിട്ട് ನಾನದು ಚಲೋ ಇಷ್ಟಪಟ್ಟೆ ಆರಾಂಟೆ ಅದನ್ನು ಸಪೋರ್ಟ್ ಆಗಿದ್ದಂತೆ ನಾನು ಚಲೋ ನೀವು ಅಲ್ಲ ಕೊಡ್ತಲ್ಲ ಕಾರಣ ಊರ ஒரு ಅಭಿಪ್ರಾಯ ನಮ್ಮ ಮನಸ್ಸಿಲಾಕೋನು ನಂಗೆ ಊರ ಇಂದ್ರ ಬಂದ ஒரு ಆಡಳಿತ ಬಂಡ ಹೆಂಗನ ಚೆನ್ನಂಟಾಗಿ ಅವ್ರ ಗವರ್ನಮೆಂಟ್ ಆಡಳಿತ ಹೆಂಗನ ಬಂಡ ಚೆನ್ನಂಟಾಗಿ ಊರ ಎಪ್ಪೊಂದು ಒಬ್ಬರು ಗಲಾಟ ಆಗಿಟ್ಕೊಂಡು ಎಪ್ಪೊಂದು ಒಬ್ಬರು ಇಂದ ಆಗಿಟ್ಕೊಂಡು ಪೊಲೀಸ್ ಮಾರ್ಗ ಕಂಟ್ರೋಲ್ ಆಗಿ ಇಟ್ಟಿರಲಿಲ್ಲ ಡಿಪಾರ್ಟ್ಮೆಂಟ್ಗೆ ಕಂಟ್ರೋಲ್ ಆಗಿಟ್ಲಿಕ್ಕೆ ನಮ್ಮಿಂದ ಡೈರೆಕ್ಟ್ ಆಗಿದ್ದು ಕರ್ತ ಇದು ಇತರ ಚಂದದ ಮಾಷಾಲ್ಲ ಬಾರಿ ಚಂದದಲ್ಲಿ ಕೂಡ ನಡೆದುಕೊಂಡು ಚಂದನ್ನು ಆಯುಂಡುಕೊಂಡು ಎಲ್ಲ ನಡೆದುಕೊಂಡು ಅದು ನನ್ನ ಸಡ್ಡನ್ ಬಂಡೆ ಲವ್ ಲೆಟರ್ ಬಂದ ಬಲ ಊಟ ನಂಗೆ ಅದಕ್ಕೆ ಲೆಟರ್ ಬಂದರೆ ನೀವು ಊಟಂಚಿ ಪೊಲೀಸ್ ಅಂಟಾಗಿ ಇದು ನಾವು ಉಳ್ಳಾರ್ದಂಗ ಅವ್ರನ್ನ ಸೈಕೋ ಸಾಧ್ಯದ ಚಲೋ ನೀವು ಆರಾಯಣ ಚಲೋ ಸಾಧ್ಯದ ಸೈಕೋಕು ಆರಗೊಂಡು ಇದು ಸೈಕೋಕು ಸಾಧ್ಯ ಇಲ್ಲ അതുകൊണ്ട് ഞങ്ങളുടെ ಹಿರಿಯ ആൾമാരൊട്ടും ಹಿರಿಯಂಗലൊട്ടും ಬಾಲಕർക്ക് ನಾವು ಒಂದೇ ಚೊಲ್ರೆ ഞങ്ങളുടെ ഉള്ളാർത്തിലെ ഏ സംഘടന ഇതിൽ 6 ചില്ലറ ആൾമാർ നിങ്ങൾ കൊടുത്തറാ നിക്ക് ನಾನು ഒരു പുസ്തകത്തെ ನಾನು ഇന്ന് ഉണർത്തറ വാർണിംഗ് ആക്കറ ഉള്ളാർത്തി വെച്ചിട്ടില്ലേ സലഫി ആവട്ടെ ജമാഅത്ത് ഇസ്ലാം ആവട്ടെ തബ്ലീഗ് ആവട്ടെ വഹാബി ആവട്ടെ ये सुन्नी ಆವಟ್ಟು ಹಿಂದುತ್ವದ ವಾಗ್ಮಿ ಮಾರ್ಗದರ್ಶಿತ ಪರಸ್ಪರ ಸಲಫಿ ಸುನ್ನಿ ವಿಷಯ ಪಂತ ಬಂದಿದ್ದಕ್ಕಾರೆ ಉಳ್ಳಾರ್ತ ಮದನ್ ತಂಗ ಬಂದದ ಮದನ್ ತಂಗ ಕೂಡ ಆಡಳಿತ ಬಂತು ನಡ್ಪಾಟ
ചെയ്ത 6 വിണ്ടുത്തോളം ഓടുന്നു. ഒരു ജാതി നമ്മൾ ദൂരത്തില്ല. അതുകൊണ്ട് ഇണ്ട് നാളത്തെ 6 പറഞ്ഞുണ്ടായെങ്കിൽ നമ്മൾ ഉള്ളാവുന്ന എല്ലാവരും അലർട്ട് ആയിക്കോളും. കാരണം ನಂಗೆ ಕೂಡ ಅಧಿಕಾರ ಏನಿದೆ ಯಾರಿಗಿಂದ 3 ವರ್ಷಕ್ಕೂ ಈ 1 ವರ್ಷದ ಅಧಿಕಾರದ ವಿಷಯ ಅಲ್ಲ. ಪರ್ಮನೆಂಟ್ ಆಗಿ ಓಟ್ಟಾಗ ಬಂದು 100 ಪಾಯಿಂಟ್ ಆಗಿ ಅದು ಇಂದ್ರಚಂದ್ರ ಕೊಟ್ಟು ಕಾಲ ಇಂದ್ರಚಂದ್ರಕ್ಕೆ ಮಾಟ ಮಂತ್ರಾಕ್ಕೆ പോലെ ಅದ್ರ ಬಿಡಿ ಎಪ್ಪು ಗಲಾಟೆ ಗುಲ್ಮಾಲ್ ತೀರಲ್ಲ. ಅಪ್ಪಸ್ಕೊಂಡು ಹಿರಿಯ ಆಲ್ಮಾರಟ್ಟು ಚೆರಿಯಾಮಟ್ಟು ಎಲ್ಲರೂ ഇങ്ങോട്ട് എല്ലാവരും വെച്ചോണ്ട് നമ്മ ഒന്ന് ചോദ്യം ഉദ്ദേശിക്കണേ. ഇങ്ങനത്തെ ഒരു കാര്യക്രമം അങ്ങനെ ഉണ്ടുണ്ടായെങ്കിൽ ബണ്ടേണ്ടായെങ്കിൽ നിങ്ങൾ 4 ರಜಾಕೆಯನ್ನು ಕಟ್ಟಿ ಆ ಜಾಗದಲ್ಲಿ ತಗಲ ಓಡ್ಬಾರ್ದು ನೋಡುತ್ತವ್ರು ಆರ್ಗೂ ಅವಕಾಶ ಕೊಡ್ಬೇಕು. ನಾನು ಇದಲ್ಲ, ನಾನು 20 ಸಲ ನನಗೆ ಇಬ್ರಾಹಿಂ ಅಲ್ಲ ನನಗೆ ಬಂಡೆ ಡಿಪಾರ್ಟ್ಮೆಂಟ್ ಇದ್ರಲ್ಲ ನನ್ನ ಅಂಕಲ ಸ್ವಾಗತ ಆಗ್ತಾರೆ. ಮಾತ್ರ ನಂಗೆ ಮದನ್ ತಂಗಲ ಮೇಲೆ ಯಾರು ಪಿಸ್ಸ ಮದನ್ ತಂಗಲ ಒಳಗೆ ಬರೋದು ನಮಗೆ 6 ನಮ್ಮ ಬಿಡಲ್ಲ. ಅದರೊಟ್ಟಿಗೆ ನನಗೆ ಇದು ಪಂತ ಬಂದಿಲ್ಲ, ಏನೂ ಇಲ್ಲ. ಇಂಡು ವಾಪಸ್ ವಾಟ್ಸಾಪ್ ಪುದಿಲ್ಲ ಬರೋದು ಮಾಡಿದ್ದು ಬರೀ ಫಾರೂಕುಲ್ಲ ಚಂತು ಹೆಗಣೇಶನ್ ನಂಗೆ ನಾನು ಸ್ಕೂಲ್ ನಡ್ಪಾಟಿಲ್ಲ ಅವರ ಟೀಚರ್ ಮಾರ ಸಹವಾಸ ನಕ್ಕಿ ಚಂತುಂಟು ವಾಪಸ್ ನಾನು ಅಗೆ ಕೆಟ್ಟಿದ ಬೆಲ್ಲ ಐಶ್ವರ್ಯ ಮತ್ತು ಅಗೆ ಕೆಟ್ಟಿದವರಂತೆ ಇಪ್ಪ ನಂಗೆ ಆಡಳಿತ ಕಮಿಟಿ ಫೋಟೋಸ್ ನಕ್ಕೆ ಬೇಜಾರು. ಕಾರಣ ನಕ್ಕಿನವ್ರು ಅಗೆ ಕೆಟ್ಟಕೊಂಡು ಬೇರ್ಚರಮ್ಮ ಅಲ್ಲ. ನಾನು ಈ ಅಗೆ ಕೆಟ್ಟಿದಪ್ಪ ಈ ತರಗತಿ ನಾನು ಕಮಿಟಿ ಆಯ್ಪಿನಮ್ಮ എന്തെല്ലാം ഒത്താസിനെ പത്ത് പറഞ്ഞുകൊണ്ട് പോകേണ്ടത് അല്ല. അവർ പൊറുപ്പതിക്ക് നിങ്ങൾ ഇങ്ങനത്തെ ഫിത്നത്തല്ല റബ്ബ നമുക്ക് മിൻ ഫിത്നത്തിൽ മഹിയായ മമാത് വമിൻ ഫിത്നത്തിൽ മസീഹ് ദജ്ജാൽ ചെന്ന് നമുക്ക് പണ്ടേ ഹബീബായ സല്ലല്ലാഹു അലൈഹി വസല്ലം തങ്ങൾ നമുക്ക് ഇന്ത്യക്ക് നിസ്കാരത്തിൽ ചൊല്ലുന്നത് ഇങ്ങനത്തെ ഫിത്നത്തെ ചൊല്ലുന്നു. ಇಂದಾಗಿ ಐತವಡ ಇತರ ಚಂದದ ಆಡಳಿತ ನಡ್ತೋಡಿಕೋಬೇಕು. ಈ ಆಡಳಿತಕ್ಕೆ ಬ್ಯಾಂಡ್ ಹಚ್ಚಿದ್ರೆ ನೀವು ಗೌರ್ಮೆಂಟ್ ಬಿಟ್ಟಿದೆ ಮದಂತಂಗ ಪಂಡಿನ ವರ್ಗ ಹುಡುಗಿ ಬಿಟ್ಟಿನ ಹುಡುಗಿ ಪೂರ ತಂಗಲ ಹುಡುಗಿ ಅಪ್ಪ ಇಲ್ಲಿಗೆ ಬೇರೆ ಕಣಚೂರು ಅಧ್ಯಕ್ಷ ಹಾಕೊಂಡು ಜೊತೆ ಉಂಟು. ಅಪ್ಪ ಹೇಳ್ತಿದ್ದ ಕಣಚೂರು ಅಧ್ಯಕ್ಷ ಹಾಕೊಂಡು ನಾನಾರಿ ನಿಂಗಾರಿ ಆರು ಅಲ್ಲ ಅವ್ರ ಕಲೆಕ್ಟ್ ಐತಿದ್ರೆ ಸೈಯದ್ ಮೊಹಮ್ಮದ್ ಶರೀಫ್ ಮದನಿ ಸಲ್ಲಲ್ಲಾಹು ತಆಲಾ ಅಲೈಹಿ ಅಯ್ಯಕ್ಕೆ ಬ್ಯಾಂಡ್ ಮಾಡಿ ಆಲ್ಮಾರ ಬೇಕು ಬ್ಯಾಂಡ್ ಹಾಕಲ್ಲ ಊಟ ಕಟ್ತು ಅದಕ್ಕೆ 6 ಅಡ್ಡ ಹೋಗೋದು ಸಾಧ್ಯ ಇಲ್ಲ ಅಂದ್ರೆ ನಾನು ಅದ್ರ ಇಂದು ವಿಶ್ವಾಸ ಬೆಚ್ಚರ. ಕಾರಣ ಸೈಯದ್ ಮದಂತ ಅವ್ರ ಮನಸ್ಸಾಗಿ 6 ನಿಂಕುವಾರಿ ಅವೆಲ್ಲ ತಗ್ಬಿಟ್ಟು ನಿಂಗೆಲ್ಲ ಪೋಲ್ತ ಈ ಲೆಟರ್ ಬಂತ ಆಫೀಸರ್ ಕಟ್ಟಿದ ನೀವು ಕೊಲೆ ಪಾಠ ಬೆಂಗಳೂರು ಪೈತ ಇಂದವರು ನಡ್ಪಾಡು ಸಾಧ್ಯ ರಾಯ್ತಂಗ ಬುಡ್ರೆ ಇಲ್ಲವಲ್ಲ ಇನ್ಶಾ ಅಲ್ಲಾಹ್. അതുകൊണ്ട് നിങ്ങളോട് ചൊല്ലേ നിങ്ങൾ ബേജാറാക്കേണ്ട ടൈം ಯಾರೈತೆ ಪಲ್ಕ ಬರೆಯ ನಿಕ್ಕೋಗಿ ನಿಮ್ಮರ್ತಿಲ್ಲ. അതുകൊണ്ട് ಎಲ್ಲರೂ ಇನ್ಶಾ ಅಲ್ಲಾಹ್ ನಾಳೆ അങ്ങനെ ಬರಲ್ಲ ಇನ್ಶಾ ಅಲ್ಲಾಹ್ ಬರಲ್ಲ ಅಂತ 100% ಚೊಲ್ಲ ಇನ್ನು ಬರ್ಲೊಂಟ ಆಗಿದೆ ನಂಗಂತ ಅವಕಾಶ ಕೊಡ್ಕೋ ತೀರಾ ಚೊಂತು ಅವಕಾಶ ಎಲ್ಲರಿಗೂ ನಮ್ಮ ಅಂಗೇಶನ್ ಪಲ್ಕ ಡಿಪಾರ್ಟ್ಮೆಂಟ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.